ಕನಕ ಶೋಭಿಸಲು ಕನಕ ಕನಕ ಉಯ್ಯಾಲೆ 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 ಶೋಭಿಸಲು ವನದೊಳಗು ಮೋದದುಳು ವನದೊಳಗದು ಮೋದದುಳು ಶೋಭಿಸಲು ಮೋದದುಳು ಶೋಭಿಸಲು ಕನಕನುಯ್ಯಾಲೆ ಶೋಭಿಸಲು ಆವನದೊಳಗದು ಮೋದದೊಳು ಸನುಮತದಿಂದ ಉಯ್ಯಾಲೆ ಜನ ಸನುಮತದಿಂದ ಉಯ್ಯಾಲೆ ಜನ ಜಗಜ್ಜನನಿ ಆಡುತ್ತಲೇ ಜಗಜ್ಜನನಿ ಆಡುತ್ತಲೇ ಕನ ಸೊಬಗಿನು ನಂದು ಸೊಬಗಿನು ನಂದು ಉಯ್ಯಾಲೆ ಆಡಿದಳು ಜಗನ್ಮಾತೆ ತಾನುಯ್ಯಾಲೆ ಆಡಿದಳು ಮಹಮಾತೆ ತಾನುಯ್ಯಾಲೆ ಆಡಿದಳು ಶೋಭಿಸಲು ವನದೊಳಗದು ಮೋದದುಳು ಶೋಭಿಸಲು ಸನುಮತದಿಂದ ಉಯ್ಯಾಲೆಯ ರಾಜಗೆ ಜನನಿ ಆಡುತ್ತಲೇ ಕನಸೊಬ್ಬಗಿನುಳಂದು ಉಯ್ಯಾಲೆ ಆಡಿದಳು ಮಾತೆ ಉಯ್ಯಾಲೆ ಆಡಿದಳು ಜಗನ್ಮಾತೆ ತಾನುಯ್ಯಾಲೆ ಆಡಿದಳು ಸಂಕಲ್ಪಿಸಿದ ಕ್ಷಣದಲ್ಲಿ ಅಂಬರದಿಂದ ಕುಂಬಿಳಿಗೆ ಒಂದು ಉಯ್ಯಾಲೆ ಕಾಣುತ್ತಾ ಉಂಟು. ಆದಿ ಅಂತ್ಯರಹಿತವಾದಂತಹ ಉಯ್ಯಾಲೆ. ಹೀಗಿರುವಾಗ ಇದರ ಆದಿಯಲ್ಲಿ ಎನ್ನುವ ಹಾಗೆ ಹುಡುಕಬಹುದು, ಅಂತ್ಯ ಎನ್ನುವುದು ಈ ವನದಲ್ಲೇ ಆಗುತ್ತದೆ ಎನ್ನುವ ಹಾಗೆ ನಾನು ತುಚ್ಛವಾಗಿ ಅವರಿಗೆ ಆಡುವ ಹಾಗಾಗಬೇಕು. ಹಾಗಾಗಿ ಆ ಉಯ್ಯಾಲೆಯನ್ನು ಏರಿಕೊಳ್ಳುತ್ತೇನೆ. ರಾಗವನ್ನ ಹಾಡುವುದರ ಮುಖೇನವಾಗಿ ಆ ಸ್ಥಳವನ್ನ ಇತ್ತ ಕಡೆಗಾಗಿ ಆಕರ್ಷಿಸಬೇಕು. ನನ್ನ ತನುಗಂಧವನ್ನ ಗಾಳಿಗೆ ಪಸರಿಸುತ್ತೇನೆ. ಆಘ್ರಾಣಿಸಿದ ಕ್ಷಣದಲ್ಲಿ ನನ್ನ ಹತ್ತಿರ ಬಂದು ಸೇರ್ತಾರೆ. ಆ ಸಮಯದಲ್ಲಿ ದುಷ್ಟರನ್ನ ನಾಶಗೊಳಿಸುವುದು ನನಗೇನು ಕಷ್ಟವಾಗುವುದಕ್ಕೆ ಸಾಧ್ಯವಿಲ್ಲ. ತಡ ಮಾಡುವುದು ಯಾಕೆ? ಕನಕದ ಉಯ್ಯಾಲೆಯನ್ನು ಏರ್ತೇನೆ.
ಬಂದಿರಲು ಬ್ರಹ್ಮದವನ್ನು ಕೊಟ್ಟಂತ ಹೋಗದಾದನ್ನು ಏರಿದವು ಸ್ವರ್ಗ ಶುಂಭದ ಆಳ್ವಿಕೆ ಶಂಭುವೇ ಎದುರಾಗಿ ಬಂದರೂ ಕೂಡ ಲೆಕ್ಕಿಸಲಾರೆವು ಯುದ್ಧವನ್ನು ಮಾಡಿದೆವು ಮಧ್ಯಕ್ಕೆ ಬಂದ ನಾರದ ನಂಬಳಿಗೆ ಸಂಧಾನ ಯೋಗ್ಯತೆ ತಿಳಿದ ಮಂತ್ರಿ ಪದವಿ ಕೊಟ್ಟು ಮಾಡಿದ
ಬಲು ಮೃಗಗಳನ್ನು ಕೊಲ್ಲುತ್ತ ಬಲು ಮೃಗಗಳನ್ನು ಮತ್ತ ಕೆಲವ ಮಾಂಸವ ಶುಂಭಗೀವಳಿ ನಲವಿನೆಯು ತೆಗೆದಿರಿಸಿ ತುಗಿನಾದಿಯನು ಅಡರುತ್ತಲಿಯೇ ಮೃಗ ಮಾಂಸವನು ಮೇಲುತ್ತ ಮೃಗಗಳನ್ನು ಕೊಲ್ಲುತ್ತ ಖಳರಾಗ ಏನಾಯ್ತು ನಿನಗೆ? ನಿನ್ನ ಕರೆ ಕೇಳುವುದಿಲ್ಲ. ಅದೇನು? ನಾನು ವ್ಯಾಪ್ತಿ ಪ್ರದೇಶದಿಂದ ಹೊರಗಿದ್ದೇನೆ ಅಣ್ಣ. ತಲೆ ಕಟ್ಟವನೆ, ಅಲ್ಲಿ ವ್ಯಾಪ್ತಿಯೇ ಇಲ್ಲ. ನಿನ್ನ ಕಿವಿಗೆ ಸ್ವಲ್ಪ ಮದ್ದು ಮಾಡಿಸಬೇಕು. ಇಲ್ಲಿ ಬಾ. ಬಂದೆ. ಹೇಗಾಯ್ತು ಬೇಟೆ? ಭರ್ಜರಿ ಬೇಟೆ. ನಿನ್ನ ಬೇಟೆ ವಿಶೇಷ. ಬೇಟೆ ಮಾಡುತ್ತಾ ಮುಂದುವರಿದು ಹೋದೆ. ಸೊಕ್ಕಿದ ಕೋಳಕ್ಕೆ ಗರ್ಜಿಸುತ್ತಾ ಮುಂದುವರಿದು ಏನು ಮಾಡಿದೆ? ಓಡಿಸಿಕೊಂಡು ಹೋದೆ. ಹಿಡಿದಂತಹ 5 ಮುದೆ ಪೆಟ್ಟು ಕೊಟ್ಟೆ. ಕೇಸರಿ ರಪ್ಪಚ್ಚಿ ತುಂಡು ಮಾಡುವ ಕೆಲಸವೇ ಇಲ್ಲ. ಹೌದಾ? ಮಾಂಸವನ್ನು ತಿಂದೆ, ರಕ್ತವನ್ನು ಕುಡಿದೆ, ಎಲುಬನ್ನು ಕಟ್ಟು ಮಾಡಿ ಅಲ್ಲಿಟ್ಟಿದ್ದೇನೆ. ಕಟ್ಟು ಮಾಡಿ ಅದ್ಯಾಕೆ? ಎಮ್ಮೊಡೇನಾದ ಶುಂಭಗೀವನ. ನಿನಗೆ ಬೇರೆ ಏನು ಸಿಗ್ಲಿಲ್ವೋ? ಏನಿಲ್ಲ, ಸದ್ಯಕ್ಕೆ ಚಳಿ ಅಲ್ವ, ಜಗಿತ ಕೂತ್ಕೊಳ್ಳಿ ಅಷ್ಟೇ. ಏನು ಕೊಂದೆ ಏನು ತಿಂದೆ ಹೇಳು. ಮುಂದೆ ಮೃಗಗಳನ್ನು ಅರಸುತ್ತಾ ಹೊರಟ ಸಂದರ್ಭ ಮತ ತುಂಬಿದ ಸೊಂಡಿಲನ್ನೆತ್ತಿ ಮುಂದೆ ಬಂತು. ಭಯ ಪಡಲಿಲ್ಲ, ಶರವೇಗದಿಂದ ಧಾವಿಸಿದೆ. ಅದರ ಸೊಂಡಿಲಲ್ಲಿ ಹಿಡಿದೆ, ನೆಲಕ್ಕೆ ಬಿಡಿದೆ. ಉದರ ಬಗೆದು ರಕ್ತ ಕುಡಿದು ಮಾಂಸ ತಿಂದೆ. ಒಂದಾನೆ ಮಾಂಸ ತಿಂದಾಗ ಹೊಟ್ಟೆ ಗಟ್ಟಿಯಾಯ್ತು. ಆಮೇಲೆ ಅತ್ತ ಇತ್ತ ನೋಡ್ತೇನೆ ತಮ್ಮ, ಅಣ್ಣ ಒಡೆಗಳೆಡೆಯಿಂದ ಜಿಂಕೆ ಮಾರಿಗಳು ಕೂತಲ್ಲಿ ಕೂತ್ಕೊಳ್ಳುದಿಲ್ಲ, ಆಚೆ ಈಚೆ ಓಡಾಡ್ತಾడు. ಒಂದನ್ನು ಬಿಡ್ಲಿಲ್ಲ, ಕೂತ್ಕೊ ಹಿಡಿದು ಅಪ್ಪಳಿಸಿ ಮಾಂಸ ಮಾಡಿ ತಂದಿದ್ದೇನೆ. ತಮ್ಮ ಬೇಟೆ ಪರಿಣಾಮ ಆಯಾಸ ಏನು ಸಕೆ? ತಮ್ಮ ಗಾಳಿ ಹಾಕು. ಅಣ್ಣ ಗಾಳಿ ಬಿಡು. ನಿನಗೆ ಅಪ್ಪ ಗಾಳಿ? ಇನ್ನಷ್ಟು ಕೆಲಸ ನಾನು ಮಾಡಲಿಲ್ವಾ? ಆಯಾಸ ಆಯ್ತಾ? ಮತ್ತೆ ಸಣ್ಣವರು ಆಯಾಸ ಆದ್ರೂ ದೊಡ್ಡವರ ಮುಂದೆ ಹೇಳಬಾರದು. ಇದರಲ್ಲಿ ಸಣ್ಣವ ದೊಡ್ಡವ ವಿಷಯವಿಲ್ಲ. ತಮ್ಮ ಹಾಗಿದ್ರೆ ನಮ್ಮಿಬ್ಬರ ಸೇವೆ ಮಾಡುವುದಕ್ಕೆ ಯಾರಿದ್ದಾರೆ? ಸೇವೆ ಮಾಡುವುದಕ್ಕೆ ಇರುವವ ಓರ್ವನೇ. ಯಾರು? ಅವನೇ ಮಾರುತ. ಆದರೆ ಒಂದುಂಟು, ನಾವೀಗ ತಗ್ಗು ಪ್ರದೇಶದಲ್ಲಿದ್ದೇವೆ. ಗಾಳಿ ಬೀಸುವ ಸ್ಥಳದಲ್ಲಿ ಕಾಡ್ತಾ ಇದೆ ಹಿನಾದ್ರಿ. ಮಾರುತನ ಸೇವಿಸಿ ನಲವಿಯು ಮಾರುತನ ಸೇವಿಸಿ ಘಳಿಲದು ನಾದಗಿ ಪರಿಮಳ ಖಳರಿಗೊಳಗ ನಾದಗಿ ಪರಿಮಳ 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 ವನದೊಳಗೆ ಇಳಿಯುತ್ತ ವನದೊಳಗೆ ಇಳಿಯುತ್ತ 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 ಇಳಿಯುತ್ತ
ಆಲಿಸುತ್ತ ಗಾಯನ ನಲವಿನ ಉಯ್ಯಾಲೆಯಲಿ ತಾ ಕುಳಿತು ದೇವಿಯು ಪಾಡುತ್ತಿಗ ಗಾಯನವ ಆಲಿಸುತ್ತ ಸಗಮ ಪನಿತ ಸಾನಿದ ಮಗರಿತ ಉಯ್ಯಾಲೆಯಲಿ ತಾ ಕುಳಿತು ದೇವಿಯು ಪಾಡುತ್ತಿಗ ಗಾಯನವ ಆಲಿಸುತ್ತ ಸಗರಿ ಸಗಮ 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 ಪನಿದ ಮಗರಿತ ಸಗಮ ಪನಿ ಮಗರಿತ ಸಗಮ ಪನಿ ಮಗರಿತ ಸಗಮ ಪನಿ ಮಗರಿತ ಆಲಿಸುತ್ತ ಗಾಯನವ ಖಡರಾಗ ಬಹುಶಃ ಎಲ್ಲರೂ ತೂಕಡಿಸ್ತಿದ್ದಾರೋ ಅಂತ. ಇದನ್ನು ಕೇಳಿದವರು ಯಾರೇ ಆದರೂ ಕೂಡ ಮರುಳಾಗಲೇಬೇಕು. ಎಲ್ಲರೂ ಕೂಡ ಸಂತೋಷದಿಂದಿದ್ದಾರೆ. ಅಮ್ಮ ಕೇಳುಗರ ಮೈ ಮನವನ್ನು ತನ್ಮಯಗೊಳಿಸುವಂತಹ ಸಂಗೀತ ಹಿಮಾದ್ರಿ ತುದಿಯನ್ನೇರಿ ಮಾರುತನಿಗೆ ತನುವಟ್ಟಿದ ಈ ಸಂದರ್ಭದಲ್ಲಿ ಬೀಸುತ್ತಿರುವ ತಂಗಾಳಿ ಜೊತೆಯಲ್ಲಿ ಅಲೆ ಅಲೆಯಾಗಿ ಮಂದವಾಗಿ ತೇಲಿ ಬರುತ್ತಾ ಇದೆ ಸಂಗೀತ. ಅಣ್ಣ ದಟ್ಟವಾದಂತಹ ಈ ಕಾಡನ್ನು ಸೇರಿ ನಿರ್ಭೀತಿಯಿಂದ ನಿರಾತಂಕವಾಗಿ ಈ ರೀತಿಯಾಗಿ ಸಂಗೀತವನ್ನು ಹಾಡ್ತಾ ಇರುವವರು ಯಾರು ಬಂದವರು? ಯೋಚಿಸಿದೆ. ಉತ್ತರ ಅರ್ಥ ಆಯ್ತು. ಏನು? ಇದು ಬೇರೆ ಯಾರು? ಯಾರು? ತುಂಬುರ ನಾರದ ಎಂಬವರಿನಿತು ತಮ್ಮ ಹೇ ತಮ್ಮ ನಡೆತೋದು 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 ತುಂಬೂರ ನಾರದರೆಂಬವರ್ ಇನಿತು ಕದವನಾಗಿ ನಡೆತೋದು ನಡೆತೋದು ನಡೆತೋದು
ಪಾಡುವರು. ಇದು ಏನು ಇದು ಏನು ಇದು ಏನು ಅರಿಯದಾಗಿ ಹೋದು ಅರಿಯದಾಗಿ ಹೋದು ಅರಿಯದಾಗಿ ಹೋದು. ಎಂಬವರಿನಿತು ಕದಾಪವನಕ್ಕೆ ನಡೆಸಲು ಸಂಭ್ರಮದೊಳಗಿಂದು ಗಾದ ಪಡುವರು ಏನೆಂಬುದು ಏನೆಂಬುದರಿಯದಾಗಿ ಹೋದು ಏನಿರುವುದು ಅರಿಯದಾಗಿ ಹೋದ ಸಹಜ ಅಲ್ಲಿಂದ ಇಲ್ಲಿಗೆ ಬರುವುದಕ್ಕೆ ಎಷ್ಟು ಹೊತ್ತು ಬೇಕು? ಇಲ್ಲಿ ಒಳದಾರಿ ಉಂಟಂತೆ, ಹಾಗೆ ಬಂದದ್ದು. ಎಷ್ಟು ಒಳದಾರಿ ಇದ್ದರೂ ಕೂಡ ಸಮಯ ಮೀರಿದ ಯಾರನ್ನೂ ಬಿಡುವುದಿಲ್ಲ. ಯಾರು? ಕುದುರೆ ಮುಖವನ್ನು ಹೊಂದಿದವನು ತುಂಬುಲ ಬರುವುದಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ವಿರೋಧಿಯಾಗಿದ್ದಾನೆ. ಹೆಸರನ್ನು ಕೇಳಿದ್ರೆ ಎದೆ ಬಡಿದು ಸಾಯ್ತಾನೆ ಅವ. ಇದು ಅವನಲ್ಲ, ಇದು ಅವನೇ ಬಂದದ್ದು. ದೇವ ಋಷಿ ನಾರದ. ನಾರದ ಲೋಕ ಸಂಚಾರ ಮೇವಾಗಿ ಶಾಪಗ್ರಸ್ತ ನಿಂತಲ್ಲಿ ನಿಲ್ಲುವುದಿಲ್ಲ. ಈ ಸ್ವರ ಆಗಿನಿಂದ ಒಂದೇ ಕಡೆಯಿಂದ ಕೇಳಿ ಬರ್ತಾ ಇದೆ. ಹಾಗಾದರೆ ನಾರದೂ ಅಲ್ಲ, ತುಂಬುರನೂ ಅಲ್ಲ, ಯಾರು ಅಂತ ತಿಳಿಬೇಕಲ್ಲ. ತಿಳಿಯಲೇಬೇಕು. ಕೇಳುವುದೇನು? ಸ್ವರ. ಆ ಸ್ವರವನ್ನೇ ಸ್ವರವಿಡಿದು ಸ್ವರ 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 ಪಿಡಿದು ನಡಿತರಲು ಮುಂದಕ್ಕೆ ಧರಣಿ ಕೋರಿದಗಾಗಬಹುದು ಹಚ್ಚಲಿಯುವುದ ಹಚ್ಚಲಿಯುವುದ ಭವಿಸಿ ಶೋಭಿಸಿ ಭ್ರಮಿಸಿ ಶೋಧಿಸಿ ಬರುತ್ತ ಕಂಡರು ಸ್ವರ್ಣ ದುಯ್ಯೋಲಿಯಲಿ ದೇವಿಯನು ಅರರೆ ಅಮಮ ಅರರೆ ವಿಟಗಾರೆ ಅರರೆ ಅಮಮ ಅರರೆ ಅಮಮ ಅರರೆ ಅಮಮ ಅರರೆ ಅಮಮ ಅರರೆ ಅರರೆ ವಿಟಗಾರೆ ಇಂದ ವಿಟಗಾರೆ ಎಂಥ ವಿಟಗಾರೆ ಎಂಥ ವಿಟಗಾರೆ ಅಮಮ
ವಿಟಗಾರೆ ವಿಟಗಾರೆ ಎಂತ ವಿಟಗಾರೆ ಎಂತ ವಿಟಗಾರೆ ನೋಡೆ 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 ಸ್ಮರಣ ಕೂಗನೆಂದಿಗಳು ನೀರೇ ಸ್ಮರಣ ಕೂಗನೆಂದಿಗಳು ನೀರೇ ವಿಟಗಾರೆ ಈ ನೀರೇ ವಿಟಗಾರೆ ಈ ನೀರೇ सरसी जवदने सरसी जवदने सरसी जवदने सरसी जवदने सरसी जवदने हरि 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 सरसी जवदने सरसी जवदने सरसी जवदने सरसी जवदने सरसी जवदने सरसी जवदने हरि 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 नेत्रे हरि नेत्रे हरि नेत्रे हरि नेत्रे ಚೆಲ್ವ ತರುಣಿ ಮಣಿಯೋ ಚೆಲ್ವ ತರುಣಿ ಮಣಿಯೋ ವಿಮಲ ಗಾತ್ರೆ विमल गात्रे विमल गात्रे विमल विटगारे स्वागत ಎಲ್ಲಿದ್ದೇವೆ? ಒಂದು ಅರ್ಥವಾಗುತ್ತಾ ಯಾಕೆ ಈ ರೀತಿ? ತಮ್ಮ ಅಣ್ಣ, ಕಾಡಿನಲ್ಲಿ ಕೇಳಿ ಬಂದ ಸುಸ್ವರ ಸ್ವರ, ನಾಸಿಕವನ್ನು ಅಡರಿದ ಪರಿಮಾಣ ಪರಿಮಳ, ಇದರ ಮೂಲೆಯಲ್ಲಿ ಎನ್ನುವುದಾಗಿ ಹುಡುಕುತ್ತಾ ಮುಂದುವರಿದವರು. ಹೌದಣ್ಣ. ಮುಂದೆ 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 ಬಂದು ನೋಡಿದ್ರೆ ತಮ್ಮ ಬಂದಾಯ್ತು. ಅದೋ ಕದಂಬ ಕಾಂತಾರದ ಮಧ್ಯ ಭಾಗದಲ್ಲಿ ಅಂಬರಿಂದಲೇ ಇಳಿದು ಬಂದಂತಹ ನನ್ನನ್ನು ಯಾರೇ ಅಂದೇಳಿ ಆರೋಹಣ ಅವರೋಹಣಕ್ಕನುಸಾರವಾಗಿ ರಾಗ ತಾಳ ಲಯಬದ್ಧವಾಗಿ ಸಂಗೀತವನ್ನು ಹಾಡ್ತಾ ಇದ್ದಾಳೆ ಈ ಬಾಲೆ. ಬಾಲೆ ಅಮ್ಮ ಅಣ್ಣ, ಆ ಚೆಲುವನ್ನೊಮ್ಮೆ ಅವಲೋಕಿಸಿ ಚೆಲುವಿನ ಎರಕವೋ ವಿಟರ ಪುಣ್ಯದ ಪರಿಣತಿಯು ಕಾಮುಕರ ಭಾಗ್ಯದ ಕಲ್ಪತರು ಫಲವು ಸ್ಮರಣ ವೀರಧ್ವಜವು ಮನ್ಮಥ ಪರಮಶಾಸ್ತ್ರದ ಮೂಲ ಸೂತ್ರವು ಇದರ ಮುನಿಚಿತ್ತಾಕರುಷಾದ ಮಂತ್ರವಾದವು ಕೃಷಿತವ ಫಲವು ಮಾಕ ಸೌಂದರ್ಯಕ ಸರ್ಗವು ಎಂಬ ರೀತಿಯಲ್ಲಿ ಗೋಚರಿಸ್ತಾ ಇದೆ. ಅಣ್ಣ,
ಹುಡುಗಿಯರನ್ನು ನೋಡಿದ್ರೆ ಎಲ್ಲಿಲ್ಲದ ಸಾಹಿತ್ಯ ಎಲ್ಲ ನೆನಪಾಗ್ತದೆ. ಈಗ ಹೊಗಳದ ಸಾಹಿತ್ಯ ಯಾಕೋ? ನೀನು ಅಷ್ಟು ಹೊಗಳಿಕೆ ಮಾಡುವಾಗ ನಾನು ಒಂದು ಎರಡು ಶಬ್ದ ಆದ್ರೂ ಹೇಳಬೇಕು. ಈಗ ಬರ್ತಾರೆ. ಏನು ಅಂದ, ಏನು ಚಂದ ಚಂದ. ಸೃಷ್ಟಿಯಲ್ಲಿ ಈ ರೀತಿಯದ್ದು ಒಂದು ಉಂಟೆ. ಮೆಚ್ಚಲೇಬೇಕು. ಕೆತ್ತುವಲಿಗೆ ಕೆತ್ತಿ ಮೆಚ್ಚುವಲಿಗೆ ಮೆತ್ತಿ ಒಂದು ಸುಂದರವಾದಂತಹ ಗೊಂಬೆಯನ್ನೇ ಕಣ್ಣ ಮುಂದೆ ಇರಿಸಿದ್ದಾನೆ. ತಿರುವಿಕೆ ಚೈತನ್ಯವು ಪರಿಮಳದ ಪುತ್ತಳಿಯ ಲತಾಂಗಿಯ ಸುಳಿವು ಲಾವಣ್ಯಕರ ವಿಭ್ರಮವು ಲಲಿತ ಶೃಂಗಾರದಿ ಬರುವ ಮಥನಾಚಲಿತ ಸುದೆಯು ಅಡಿಯನ್ನು ಮುಡಿಯನ್ನು ಕಟಿಯನ್ನು ತುಟಿಯನ್ನು ಉಪ್ಪೇನು ಹುಪ್ಪೇನು ಇವಳ ಈ ಸೌಂದರ್ಯ, ಇವಳ ಈ ರೂಪ, ಇವಳ ಈ ಲಾವಣ್ಯ ಹೊಗಳುವುದಕ್ಕೆ ಆ ಶೇಷನಿಗೂ ಕಷ್ಟವೇ ಸರಿ. ವಿಶ್ವ ಸುಂದರಿಯೇ ಸರಿ. ಅಣ್ಣ ಯಾರಿಗೂ ಯಾರು ನನ್ನಲ್ಲಿ ಕೇಳಿದೆ? ನನಗೆ ಪರಿಚಯ ಉಂಟೇನೋ? ಶಿವನೇ ಬಲ್ಲ, ಶಂಕರನೇ ಬಲ್ಲ, ಸತೀಶ. ಅಣ್ಣ ಯಾರು ಎನ್ನುವ ಹಾಗೆ ನನ್ನಲ್ಲಿ ಕೇಳಿದ್ರೆ ಆಗ್ಲಿಕ್ಕಿಲ್ಲ. ಹೇಗೂ ಕಣ್ಣ ಮುಂದೆ ಇದ್ದಾರೆ. ನೇರ ದಿಟ್ಟ ನಿರಂತ ಹಿರಿಯವನಾದ ನಾನೇ ಮಾತಾಡಿಸುವೆ. ಪ್ರಯೋಜನ ಆದ್ರೆ ಹಿಂದಿನಿಂದ ನಾನು ಮಾಡ್ತಾನೆ. ಈ ಹೆಣ್ಣು ಮಕ್ಕಳ ಹತ್ರ ಮಾತಾಡುವಾಗ ಸ್ವಲ್ಪ ಜಾಗ್ರತೆ ಬೇಕು. ಒಟ್ಟೂ ಮಾತಾಡುದಲ್ಲ. ಏ ಹುಚ್ಚ, ಇಲ್ಲಿ ಬಾ. ನಾನು ಹೋಗಿ ಅವಳಲ್ಲಿ ಮಾತಾಡುವುದಕ್ಕೆ ಹೇಳಿ. ನಾನು ಮಾತಾಡುವುದಕ್ಕೆ ಹೋದ್ದು. ನಿನ್ನದೆಂತದ್ದು ಮೂಕಾಭಿನಯ? ಅಮ್ಮ, ಅಣ್ಣ ಅವಳ ಮುಖ ನೋಡುವಾಗ ನನಗೆ ಒಂದು ತರ ನಾಚಿ. ಇದು ಇನ್ನು 5 ತಿಂಗಳು ತಿರುಗಾಟಕ್ಕೆ ಬರ್ಲಿ. ಇಲ್ಲಿ ಬಾ. ಹುಡುಗಿಯನ್ನು ಮಾತಾಡಿಸುವುದಕ್ಕೆ ಹೋದ್ರೆ ಮರಣ ಎನ್ನುವುದು ಕಟ್ಟಿಟ್ಟ ಬುದ್ಧಿ. ಈ ಹಿಂದೆ ಬ್ರಹ್ಮದೇವ ಹೇಳಿದಂತಹ ಮಾತು ಏನು? ಬ್ರಹ್ಮಚರ್ಯ ಕೆಟ್ಟಲ್ಲಿಗೆ ನಿಮ್ಮ ಪಾಲಿಗೆ ಮರಣ. ಅಮ್ಮ, ಒಬ್ಬಾಕೆ ಹೆಣ್ಣಿಗೆ ಬೇಕಾಗಿ ನಾವು ಸಾಯಬಾರದು. ಒಂದು ವೇಳೆ ಅವಳಿಗೆ ಬೇಕಾಗಿ ನಾವು ಸತ್ತು ಹೋದ್ರೆ ನಾಳೆ ಬೆಳ್ಳಂಬೆಳಗ್ಗೆ ಮುಖಪುಟದಲ್ಲಿ ಬರ್ತದೆ. ಒಬ್ಬಳಾಕೆ ಹುಡುಗಿಗೆ ಬೇಕಾಗಿ ಚಂಡಮುಂಡರ ಅಕಾಲ ದುರ್ಮರಣ. ಇಷ್ಟಕ್ಕೆ ನಿಲ್ಲಿಸ್ತಾರ ಮತ್ತು ನೆನಪಿಸ್ತಾರೆ. ಚಂಡಮುಂಡರೇ, ನೀವು ನಮ್ಮನ್ನು ಅಗಲಿ ವರ್ಷ 10 ಸಂದರು ನಿಮ್ಮ ನೆನಪು ಸದಾ ಸದಾ ಸದಾ. ಇದೆಲ್ಲ ಬೇಕಾ? ಇವಳಿಗೊಂದು ಗತಿ. ಅಣ್ಣನಾದ ಸುಮ್ಮ
ಕಂಡುಗಳಿಗಳಾಗಿರುವಂತ ಚಂಡ ಮುಂಡರ